ಕೋವಿಡ್ಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡ ಸುರತ್ಕಲ್ ಚಿತ್ರಾಪುರದ ನಿವಾಸಿಗಳಾದ ರಮೇಶ್ ಮತ್ತು ಗುಣವತಿ ಸುವರ್ಣ ದಂಪತಿಯ ಅಂತ್ಯಕ್ರಿಯೆ ಮಂಗಳೂರು ನಗರದ ನಂದಿಗುಡ್ಡ ರುದ್ರಭೂಮಿಯಲ್ಲಿ ನಡೆಯಿತು. ಆತ್ಮಹತ್ಯೆ ಸಂದರ್ಭ ಬರೆದಿಟ್ಟ ಡೆತ್ ನೋಟ್ನಲ್ಲಿ ತಮ್ಮ ಅಂತ್ಯ ಸಂಸ್ಕಾರವನ್ನ ಹಿಂದೂ ಸಂಘಟನೆ ಮುಖಂಡರುಗಳಾದ ಶರಣ್ ಪಂಪೆಲ್ ಮತ್ತು ಸತ್ಯಜಿತ್ ಸುರತ್ಕಲ್ ನೇತೃತ್ವದಲ್ಲಿ ನಡೆಸಬೇಕು ಎಂದು ಮನವಿ ಮಾಡಿದರು. ಈ ಹಿನ್ನೆಲೆ ನಗರದ ನಂದಿಗುಡ್ಡೆ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರದ ಕಾರ್ಯವನ್ನ ಹಿಂದೂ ಪದ್ಧತಿಯಂತೆ ಸಂಘಟನೆ ಕಾರ್ಯಕರ್ತರು ಮಾಡಿದರು. ಇನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಸೇರಿಕೊಂಡು ದಂಪತಿಯ ಕೊನೆಯಾಸೆಯನ್ನು ನೆರವೇರಿಸಿಕೊಟ್ಟರು. ಕೋವಿಡ್ಗೆ ಸಂಬಂಧಪಟ್ಟ ವ್ಯಾಕ್ಸಿನ್ ಬಂದಿದೆ, ಔಷಧಿ ಇದೆ, ಯಾರೂ ಕೂಡ ಹೆದರಬೇಕಾದ ಅಗತ್ಯವಿಲ್ಲ. ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಂಡು ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಿ. ಹೀಗಾಗಿ ಈ ರೋಗದ ಬಗ್ಗೆ ಭಯಪಟ್ಟು ಆತ್ಮಹತ್ಯೆಗೆ ಶರಣಾಗಬೇಡಿ ಎಂದು ಶರಣ್ ಪಂಪೆಲ್ ಎಲ್ಲರಲ್ಲೂ ಮನವಿ ಮಾಡಿದರು. ಇನ್ನು ಮಕ್ಕಳಾಗದ ಕೊರಗಿನಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ರಮೇಶ್ ಸ್ನೇಹಿತ ಶರತ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿದರು. ಇನ್ನು ರೆಹಜಾ ಅಪಾರ್ಟ್ಮೆಂಟ್ನ ಸಿಬ್ಬಂದಿಗಳು ಈ ಸಂದರ್ಭ ಉಪಸ್ಥಿತರಿದ್ದು ದಂಪತಿ ಸಾವಿಗೆ ಕಣ್ಣೀರಿಟ್ಟರು. ಕೊರೋನಾ ವೈರಸ್ ಸೋಂಕು ಬಂದಿದೆ ಎಂಬ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದ ಮಂಗಳೂರಿನ ಈ ದಂಪತಿಯ ಕೋವಿಡ್ ಪರೀಕ್ಷೆಯ ವರದಿ ನೆಗೆಟಿವ್ ಎಂದು ದೃಢಪಟ್ಟಿದೆ. ಭಾಳ ದುಃಖದ ಸಂಗತಿ. ಇವತ್ತು ಬೆಳಿಗ್ಗೆ ಸುರತ್ಕಲ್ಲಿನ ಚಿತ್ರಾಪುರ ತಾಲೂಕಲ್ಲಿರುವ ಒಂದು ಫ್ಲ್ಯಾಟಲ್ಲಿ ಇಬ್ಬರು ದಂಪತಿಗಳಾದಂಥ ರಮೇಶ್ ಮತ್ತು ಗುಣವತಿ ಸುವರ್ಣ ಇವರು ತಮಗೆ ಕೋವಿಡ್ ಇದೆ ಎಂಬ ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ತಾವು ಆತ್ಮಹತ್ಯೆ ಮಾಡಬೇಕಾದ್ರೆ ಒಂದು ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ದಾರೆ.
ಆ ಡೆತ್ ನೋಟಲ್ಲಿ ಹೀಗೆ ನಮಗೆ ಆರೋಗ್ಯದ ಸಮಸ್ಯೆ ಇದೆ, ಹಾಗಾಗಿ ನಾವು ಈ ರೀತಿಯ ಆತ್ಮಹತ್ಯೆಗೆ ನಾವು ಶರಣಾಗಿದ್ದೇವೆ. ನಮ್ಮ ಸತ್ತ ಮೇಲೆ ನಮ್ಮ ಅಂತ್ಯ ಸಂಸ್ಕಾರವನ್ನು ಹಿಂದೂ ಸಂಪ್ರದಾಯದಂತೆ ಮಾಡಬೇಕು ಅಂತೇಳಿ ಅವರು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಆ ಕಾರಣದಿಂದ ನಾವು ಇವತ್ತು ಅವರ ಬೆಳಿಗ್ಗೆ ಅವರ ಫ್ಲ್ಯಾಟಿಗೆ ಹೋಗಿ ಆಮೇಲೆ ಅವರ ಸಂಬಂಧಿಕರೊಟ್ಟಿಗೆ ಪೂರ್ತಿ ಬೆಳಿಗ್ಗೆಯಿಂದ ಸಂಜೆ ತನಕ ಇದ್ದು ಇವತ್ತು ನಂದಿಗುಡ್ಡ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರದ ಕಾರ್ಯವನ್ನು ಹಿಂದೂ ಪದ್ಧತಿ ಪ್ರಕಾರವೇ ಇವತ್ತು ನಾವು ಮಾಡಿದ್ದೇವೆ. ವಿಶ್ವ ಹಿಂದೂ ಪರಿಷತ್ತಿನ ಮತ್ತು ಬಜರಂಗ ದಳದ ಎಲ್ಲ ಕಾರ್ಯಕರ್ತರು ನಾವು ಸೇರಿಕೊಂಡು ಇವತ್ತು ಈ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದು, ಈಗಾಗಲೇ ಕೋವಿಡ್ ಮತ್ತು ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವ್ಯಾಕ್ಸಿನ್ಗಳು ಇವತ್ತು ಬಂದಿದೆ, ಇವತ್ತು ಅದಕ್ಕೆ ಔಷಧಿ ಇದೆ. ಹಾಗಾಗಿ ಯಾರೂ ಇದರ ಬಗ್ಗೆ ಜಾಸ್ತಿ ತಲೆಗೆ ತೆಗೆದುಕೊಳ್ಳದೆ ಈ ರೀತಿಯ ಆತ್ಮಹತ್ಯೆ ಅಂತ ಇದನ್ನು ಮಾಡುವುದನ್ನು ನಿಲ್ಲಿಸಬೇಕು, ಮಾಡಬಾರ್ದು. ರಮೇಶ್ ಮತ್ತು ಗುಣ ಅವರು ಒಂದು 4 ವರ್ಷದಿಂದ ನಮ್ಮ ರಹೇಜಾ ಫ್ಲ್ಯಾಟಲ್ಲಿ ಬಾಡಿಗೆಗೆ ಇದ್ದಾರೆ. ತುಂಬ ಒಳ್ಳೆ ಜನ, ಫ್ರೆಂಡ್ಲಿ ಇದ್ದಾರೆ. ಮತ್ತು ಬಾಡಿಗೆ ಎಲ್ಲ ಸರಿಯಾಗಿ ಕೊಡ್ತಾಯಿದ್ರು, ಏನೋ ಪ್ರಾಬ್ಲಮ್ ಇರಲಿಲ್ಲ. ನನ್ನ ಅಣ್ಣನ ಥರನೇ ಅಂತ ಹೇಳ್ಬೋದು. ಮೇಡಮ್ ಕೂಡ ತುಂಬ ಒಳ್ಳೆಯವರು. ಹಾಗೆ ಬಾಡಿಗೆ ಕೊಡುವಾಗ ಎಲ್ಲ ಬಂದು ಹೋಗ್ತಾಯಿದ್ರು. ನಾವು ಕೂಡ ಎಲ್ಲಿ ರಹೇಜಕ್ಕೆ ಹೋದರೆ ಅವರನ್ನು ವಿಸಿಟ್ ಮಾಡಿ ಮಾತಾಡಿಸಿಕೊಂಡು ಬರ್ತಾ ಇದ್ದೆವು. ತುಂಬ ಫ್ರೆಂಡ್ಲಿ ರಿಲೇಷನ್, ಒಳ್ಳೆ ಜನರು. ಯಾರ ರಗಳಿಗೂ ಹೋಗುವವರಲ್ಲ. ಅವರಾಯಿತು ಅವರ ಮನೆ ಆಯಿತು, ಯಾರ ಜೊತೆ ಜಾಸ್ತಿ ಮಿಕ್ಸಪ್ ಆಗೋದಿಲ್ಲ, ಹೊರಗೆ ಕೂಡ ಹೋಗೋದಿಲ್ಲ. ಫ್ಲ್ಯಾಟಿದ್ದು ಮಾತನಾಡೋದೆಲ್ಲ ತುಂಬ ಕಡಿಮೆ. ಮೇಡಮ್ ಕೂಡ, ಗುಣ ಮೇಡಮ್ ಅವರು ಹೆಲ್ತ್ ಪ್ರಾಬ್ಲಮ್ ಇತ್ತು ಅವರಿಗೆ, ಡಯಾಬಿಟಿಕ್ ಪೇಷಂಟ್. ಹಾಗೆ ಅವರ ಹಸ್ಬೆಂಡ್ ರಮೇಶ್ ಅವರು ಕೂಡ ಹೆಂಡತಿಯ ಹೆಲ್ತ್ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದರು. ನನ್ನ ಹತ್ರ ಆವಾಗ ಹೇಳ್ತಾಯಿದ್ರು, ಏನು ಮಾಡೋದು ಮೇಡಮ್, ತುಂಬ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ, ಇನ್ಸುಲಿನ್ ಎಲ್ಲ ತಗೊಳ್ಬೇಕಾಗ್ತದೆ ಗಡಿ ಅಂಥೇಳಿ. ನಾನು ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದೆ, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ದೇವರಿದ್ದಾರೆ, ದೇವರು ನಮ್ಮದು ಕೈ ಹಿಡಿತಾರೆ, ಯಾವಾಗಲೂ ಬಿಟ್ಟು ಕೊಡೋದಿಲ್ಲ ನಮಗೆ ಅಂಥೇಳಿ ನಾನು ಕನ್ಸೋಲ್ ಮಾಡ್ತಾ ಇದ್ದೆ. ಆದರೆ ಈ ರೀತಿ ಮಾಡ್ಕೊಳ್ತಾರೆ ಅಂಥೇಳಿ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆದಿತ್ಯ ಅವರವೇ ನನ್ನ ಹತ್ರ ಒಂದು ನೈಟ್ ಫೋನ್ ಮಾಡಿ ರಮೇಶ್ ಅವರು ಮಾತಾಡಿದರು, ಮೇಡಮ್ ಮಿಸ್ಸಸ್ಸಿಗೆ ಹುಷಾರಿಲ್ಲ, ಕೋವಿಡ್ ಸಿಮ್ಟಮ್ಸ್, ಅವಳು ಹೆದರ್ತಾ ಇದ್ದಾಳೆ, ಹಾಸ್ಪಿಟ್ಲಿಗೆ ಹೋಗಲಿಕ್ಕೂ ಟೆಸ್ಟ್ ಮಾಡಲಿಕ್ಕೂ, ಮತ್ತು ಪಾಸಿಟಿವ್ ಬಂದರೆ ಅಡ್ಮಿಟ್ ಮಾಡ್ತಾರೆ, ICU ಇಡ್ತಾರೆ, ಮತ್ತು ನಾನೊಬ್ಬಳೇ ಹಾಸ್ಪಿಟಲ್ಲಿ ಇರಬೇಕಾಗ್ತದೆ, ನಿಮ್ಮನ್ನು ನೋಡಲಿಕ್ಕೂ ಬಿಡೋದಿಲ್ಲ, ನನ್ನ ಜೊತೆ ಇರಲಿಕ್ಕೂ ಬಿಡೋದಿಲ್ಲ, ಅದಕ್ಕಾಗಿ ಹೋಗೋದೇ ಬೇಡ ಅಂತ ಹೇಳ್ತಾ ಇದ್ದಾಳೆ ಅಂತೇಳಿ ನನ್ನ ಹತ್ರ ಹೇಳಿದರು. ಅದಕ್ಕೆ ನಾನು ಸಮಾಧಾನ ಮಾಡಿದೆ, ನೀವು ಹಾಗೆ ಟೆನ್ಷನ್ ಮಾಡ್ಕೊಳ್ಬೇಡಿ, ಮತ್ತು ಕೋವಿಡ್ ಬಂದ ಕೂಡಲೇ ಯಾರಾದರೂ ಸತ್ತು ಹೋಗ್ತಾರೆ ಅಂತೇಳಿ ಎಣಿಸಬಾರ್ದು, ಟ್ರೀಟ್ಮೆಂಟ್ ಉಂಟಲ್ಲ, ಕರ್ಕೊಂಡು ಹೋಗಿ ಮಿಸ್ಸಸ್ಸಿಗೆ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಅಂತ ಹೇಳಿದೆ ನಾನು. ಆಯಿತು ಮೇಡಮ್ ಅಂತ ಹೇಳಿದರು. ನಿನ್ನೆ ಒಂದು ದಿವಸ ಸೋಮವಾರ, ನಾನು ಇವತ್ತು ಮಾತಾಡಬೇಕಂತ ಇದ್ದೆ, ಮಿಸ್ಸಸ್ ಹೇಗಿದ್ದಾರೆ, ಹೋದ್ರ ಹಾಸ್ಪಿಟ್ಲಿಗೆ ಅಂಥೇಳಿ. ಆದರೆ ನಾವು ಬೆಳಿಗ್ಗೆ ಎದ್ದು ಒಂದು 7:30 ಆಗಬೇಕಾದ್ರೆ ಅವರದ್ದು ಡೆತ್ ಆಯ್ತು ಅಂತೇಳಿ ನಮಗೆ ಒಂದು ಶಾಕಿಂಗ್ ನ್ಯೂಸ್ ಬಂತು. ಲಿಮಿಟ್ಸಲ್ಲಿ ಪಣಂಬೂರು ಏರಿಯಾ ಅಂತ ಕರೀತಾರೆ ಅದನ್ನು. ಅಲ್ಲಿ ಚಿತ್ರಾಪುರ ಅನ್ನೋವಂಥ ಒಂದು ಏರಿಯಾದಲ್ಲಿ ಒಂದು ರಹೇಜಾ ಅಪಾರ್ಟ್ಮೆಂಟ್ ಅಂತ ಇರುತ್ತೆ. ಆ ಅಪಾರ್ಟ್ಮೆಂಟ್ನಲ್ಲಿ ಒಂದು ದಂಪತಿಗಳು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರು ಒಂದು ಡೆತ್ ನೋಟನ್ನು ಕೂಡ ಬರೆದು ಇಟ್ಟಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ದಂಪತಿಯಲ್ಲಿ ಯಾರು ಹೆಂಡತಿ ಇದ್ಲು ಆಕೆ ಹೇಳ್ತಾಳೆ, ನನಗೆ ಭಾಳ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು, ನಂತರದಲ್ಲಿ ಮಕ್ಕಳಾಗೋದು, ಒಂದು ಮಗು ಹುಟ್ಟಿ 12 ದಿನದಲ್ಲಿ ಸತ್ತೋಯ್ತು, ನಂತರದಲ್ಲಿ ಮಕ್ಕಳಾಗುವಂಥದ್ದು ಭಾಳ ಸಮಸ್ಯೆ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು, ಅಂದರೆ ಶುಗರು ಎಲ್ಲ ಜಾಸ್ತಿ ಆಗಿಬಿಟ್ಟು ಇನ್ಸುಲಿನ್ ತೊಗೊಳ್ಳೋಂಥ ಪರಿಸ್ಥಿತಿ ಬಂದಿತ್ತು. ಅದ್ರ ಜೊತೆಗೆ ಅವ್ರ ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು ತಮ್ಮ 3 ಜನಕ್ಕೆ ಕೋವಿಡ್ ಪಾಸಿಟಿವ್ ಆಗಿಬಿಟ್ಟು ಅವ್ರು ಯಾವ ರೀತಿ ಸಫರ್ ಮಾಡಿದ್ರು ಅನ್ನೋದು ನೋಡಿದ್ದೀವಿ. ಅದ್ರ ಜೊತೆ ಮಾಧ್ಯಮಗಳಲ್ಲಿ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಈ ಕೋವಿಡ್ ಸಿಂಪ್ಟಮ್ಸು, ಪರ್ಟಿಕ್ಯುಲರ್ಲಿ ಬ್ಲ್ಯಾಕ್ ಫಂಗಸ್ಸು, ಇದೆಲ್ಲದ್ರ ಬಗ್ಗೆ ತೋರಿಸ್ತಾ ಇದ್ರು. ನಮಗೂ ಏನು ಸ್ವಲ್ಪ ಕೆಮ್ಮು, ನೆಗಡಿ ಮತ್ತು ಬೇರೆ ಬೇರೆ ರೀತಿ ಹೆಲ್ತ್ ಇಶ್ಯೂಸು ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಅವೆಲ್ಲ ನೆಕ್ಸ್ಟು ಕೋವಿಡ್ ಮತ್ತು ಬ್ಲ್ಯಾಕ್ ಫಂಗಸ್ಸು ಬರಲಿಕ್ಕೆ ಸಾಧ್ಯ ಇದೆ ಅಥವಾ ಬಂದಿದೆ ಅನ್ನೋಂಥದ್ದು ಅವರು ಅನುಮಾನ ವ್ಯಕ್ತಪಡಿಸಿ ಹಂಗಾಗಿ ಇದೆಲ್ಲ ನಮಗೆ ಬೇಡ ಅಂತಂದು ಇಬ್ಬರು ಗಂಡ ಹೆಂಡತಿ ಆತ್ಮಹತ್ಯೆ ಮಾಡ್ಕೊತಿದ್ದೀವಿ ಅಂತಂದು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಇವತ್ತು ಬೆಳಗ್ಗೆ ಸುಮಾರು 6:45 ಸಮಯದಲ್ಲಿ ಮೃತ ವ್ಯಕ್ತಿ ಯಾರಿದ್ದಾರೆ ರಮೇಶ್ ಕುಮಾರ್ ಅವರು ನನಗೆ ಕಾಲ್ ಮಾಡಿಬಿಟ್ಟು ನನ್ನ ಹೆಂಡತಿ ಈಗಾಗಲೇ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಅದ್ರ ಜೊತೆಗೆ ನಾನು ಕೂಡ ಈಗ ಹ್ಯಾಂಗ್ ಮಾಡ್ಕೊತಿದ್ದೀನಿ ಅಂತಂದು ನನಗೆ ಹೇಳಿದರು. ಆಗ ನಾನು ಫೋನಲ್ಲಿ ಕನ್ವಿನ್ಸ್ ಮಾಡಲಿಕ್ಕೆ ಒಂದು 10-15 ಸೆಕೆಂಡ್ ಅಷ್ಟೇ ಸಮಯ ಆಯಿತು. ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ, ಅಷ್ಟೊತ್ತಿಗೆ ಅವ್ರು ಕಟ್ ಮಾಡಿದರು. ಆಮೇಲೆ ಯಾವುದೇ ರೀತಿ ನಾನು ಕಾಲ್ ಮಾಡಿದ್ರಾಗಲಿ ಅಥವಾ ವಿಡಿಯೋ ಮಾಡಿದ್ರು, ಅಂದರೆ ವಿಡಿಯೋ ಕಾಲ್ ಮಾಡಿದ್ರು, ವಾಟ್ಸಪ್ ಕಾಲ್ ಯಾವುದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ.
ನಾನು ಸಾಕಷ್ಟು ಮೆಸೇಜಸ್ ಕಳಿಸ್ದೆ ಮತ್ತು ಆಡಿಯೋ ಮೆಸೇಜಸ್ ಕಳಿಸ್ದೆ, ಅದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ. ಇಮಿಡಿಯೇಟಾಗಿ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಕೆಲ ಮಾಧ್ಯಮದವರಿರುವಂಥ ಗ್ರೂಪು, ಅದಕ್ಕೆ ಸಾರ್ವಜನಿಕರಿರುವಂಥ ಗ್ರೂಪಿಗೆ ಅದನ್ನು ಶೇರ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ವಿತಿನ್ 20 ಮಿನಿಟ್ಸು ನಮ್ಮ ಅಧಿಕಾರಿಗಳು ಮತ್ತು ಕೆಲ ಸಾರ್ವಜನಿಕರು ಅವ್ನ ಮನೆ ಹತ್ರ ಹೋಗ್ಬಿಟ್ಟು ಮನೆ ಲಾಕ್ ಆಗಿತ್ತು ಅಂತ ಬಾಗಿಲು ಹೊಡೆದು ಒಳಗಡೆ ಹೋದ್ರು. ಅಷ್ಟೊತ್ತಿಗೆ ಗಂಡ ಹೆಂಡತಿ ಇಬ್ಬರು ಒಂದು ಹಾಲಲ್ಲಿ ಇಬ್ಬರು ಹ್ಯಾಂಗ್ ಮಾಡ್ಕೊಂಡಿದ್ದು ಕಂಡು ಬಂತು. ಬಟ್ ದುರಂತ ಏನಂದರೆ ಅವರು ಕೋವಿಡ್ ಸಿಂಪ್ಟಮ್ಸ್ ಇದೆ ಅಂತಂದು ಅವರು ಫೀಲ್ ಮಾಡಿಕೊಂಡು ಅದರ ಭಯದಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅವರು ಡೆತ್ ನೋಟ್ ಮುಖಾಂತರ ನಮಗೆ ತಿಳಿಯಲಿಕ್ಕೆ ಸಿಗುತ್ತೆ. ಆದರೆ ಇವಾಗ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಅದು ಕೋವಿಡ್ ನೆಗೆಟಿವ್ ಇದೆ, ಅಂದರೆ ಕೋವಿಡ್ ಇಲ್ದಿದ್ರು ಸಿಂಪ್ಟಮ್ಸ್ ನೋಡಿಬಿಟ್ಟು ಕೋವಿಡ್ ಇದೆ ಅನ್ನೋ ಒಂದು ಆತಂಕದಲ್ಲಿ ಒಂದು ಕೃತ್ಯ ಮಾಡ್ಕೊಂಡಿರುವಂಥದ್ದು, ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಕಂಡು ಬಂದಿದೆ.